ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಡೈರಿ ಡೇ ಐಸ್ ಕ್ರೀಮ್ಸ್, ಮೆಕಾಯ್ ಕಿಚನ್ ಅಂಡ್ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ನಾಗರತ್ನ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಸೂಪರ್. ಓಕೆ, ಸೂಪರ್. ಅದೇ ಖುಷಿಲಿ ಏನ್ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಇದೊಂದು ವಡಾ ಕರಿ ಅಂತ ಹೇಳಿ. ವಡಾ ಕರಿ. ಓಕೆ, ಇದು ಗ್ರೇವಿನಾ? ಓಕೆ, ಸೊ ನಾನು ವಡಾ ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಮಾಡಬೇಕು. ಓ, ಆ ಥರ ಎಲ್ಲ ಇದೆ ಸೀನ್. ಓಕೆ, ಸರಿ. ಹಾಗಿದ್ರೆ ಅಡುಗೆ ಶುರು ಮಾಡೋಣ. ಮೊದಲಿಗೆ ಏನು ಕೊಡ್ಲಿ? ಹೇಗೆ ಶುರು? ಒಂದು ಬಾಂಡ್ಲಿ ಇಟ್ಟು ಎಣ್ಣೆ ಬಿಸಿಗಿಡೋಣ. ಓಕೆ, ಸೊ ಮೊದಲಿಗೆ ಡೀಪ್ ಫ್ರೈಯಾ? ಡೀಪ್ ಫ್ರೈ. ಎಸ್. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಎಣ್ಣೆ ಬಿಸಿ ಆಗ್ತಾ ಇರಲಿ. ಓಕೆ, ಅಷ್ಟೊತ್ತಿಗೆ ನಾವು ಇದು ವಡ ಅಂತೀವಲ್ಲ, ಅದು ಇಟ್ಟು ಕಲಿಸ್ಕೊಳ್ಬೇಕು. ಓಕೆ, ಸರಿ. ಹಾ, ಇದು ಕಡಲೆಬೇಳೆ 1 ಅವರ್ ಮುಂಚೆ ನೆನೆಸಿಟ್ಟು, ಓಕೆ, ಇದಕ್ಕೊಂದೆರಡು ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿಟ್ಟಿದ್ದೀನಿ. ತರಿತರಿಯಾಗಿ ರುಬ್ಕೊಳ್ಬೇಕು. ಓಕೆ, 1 ಅವರ್ ಮುಂಚೆ ನೆನೆಸಿಟ್ಟು ಅನಂತರ ರುಬ್ಕೊಳ್ಳುವಂಥದ್ದು. ಎಸ್. ಇದು ನಾವೀಗ ಬೌಲ್ಗೆ ಹಾಕೊಳ್ಳೋಣ. ಪೂರ್ತಿ ಗ್ರೈಂಡ್ ಆಗ್ಲಿಕ್ಕಿಲ್ಲ ಅಲ್ಲ? ಅದು ಪೂರ್ತಿ ಇಲ್ಲ, ಸುಮ್ಮನೆ ತರಿತರಿಯಾಗಿ. ಒಂದು ಸ್ಪೂನ್ ಕೊಡಿ. ಎಸ್. ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯಾವುದು? ಕೊತ್ತಂಬರಿ ಸೊಪ್ಪು. ಓಕೆ. ಸ್ವಲ್ಪ ಜೀರಿಗೆ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಸ್. ಓಕೆ. ನಾವು ರುಬ್ಬವಾಗಲೇ ಬೇಕಾದ್ರೆ ಹಾಕ್ಕೊಳ್ಬೋದು. ಆಯ್ತಾ? ಇದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಓಕೆ. ಇದೇನಾದ್ರೂ ನಾವು ರುಬ್ಕೊಳ್ಳೋವಾಗ ಸ್ವಲ್ಪ ಮೆತ್ತಗಾಗಿದೆ ಅಂತಂದ್ರೆ ನಾವು ಬೈಂಡಿಂಗ್ಗೆ ಸ್ವಲ್ಪ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು. ಓಕೆ. ಗಟ್ಟಿ ರುಬ್ಕೊಂಡ್ರೆ ಬೇಕಾಗಿಲ್ಲ. ಓಕೆ. ಏನಾದ್ರೂ ನಿಮ್ಗೆ ಬೇಕು ಸ್ವಲ್ಪ ರುಬ್ಬಿಟ್ಟು ನಾವು ಸ್ವಲ್ಪ ಆಗಿದೆ ಅಂದ್ರೆ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಅಕ್ಕಿ. ಸ್ಮೂತ್ ಆಗಿದ್ರೆ ಮಾತ್ರ ಹಾಕಿದ್ರೆ ಆಯ್ತಲ್ವಾ? ಹಾಕಿದ್ರೆ ಆಯ್ತಾ? ಹೌದು. ಓಕೆ. ಬೇಳೆ ಒಂದು ನೆನೆಸಿಟ್ಕೊಂಡಿದ್ರೆ ದಿಢೀರ್ ಆಗ್ತದೆ, ಬೇಗ ಆಗುತ್ತೆ. ಹೌದು. ಓಕೆ. ಸ್ಪೆಷಲ್ ಆಗಿ ಕರಿಬೇಕು ಅಂತಂದಾಗ, ತರಕಾರಿ ಏನು ಇಲ್ಲ ಅಂತಂದಾಗ ಕಡಲೆಬೇಳೆ ಮಾತ್ರನಾ ಅಥವಾ ಬೇರೆ ಏನಾದರೂ? ಇಲ್ಲ, ಕಡಲೆಬೇಳೆ ಮಾತ್ರ. ಓಕೆ. ಈಗ ಇದು ಎಣ್ಣೆ ಕಾದಿದೆ. ಓಕೆ. ನಾವು ವಡೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಿಮ್ಮಲ್ಲಿ ಇಡೋಣ. ಎಸ್. ನಮಗೆ ಕರಿ ಬೇಡ ಅಂದ್ರೆ ಹಾಗೆ ಸಹ ತಿನ್ಬೋದು. ಇದಕ್ಕೆ ಸ್ವಲ್ಪ ಸೊಪ್ಪು ಎಲ್ಲ ಹಾಕಿ, ಓಕೆ, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಮಾಡಿದ್ರೆ ಹಾಗೆ ತಿನ್ಬೋದು ಟೀ ಜೊತೆಗೆ. ಅಲ್ಲ, ಕಟ್ಲೆಟ್ ತರ. ಇದು ಫ್ರೈ ಆಗ್ತಾ ಇದೆ ಈಗ. ಫಸ್ಟ್ ಆಗಿದೆ ನಾವು ತೆಗೆಯೋಣ. ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಲ್ವಾ? ಬ್ರೌನ್ ಬರಬೇಕು, ಸ್ವಲ್ಪ ಕಲರ್ ಬರಬೇಕು. ಈಗ ಆಗಿದೆ, ನಾವು ತೆಗೆಯುವ ಇದು. ಓಕೆ, ಸೊ ಇದು ಆಫ್ ಮಾಡಲಾ? ಆಫ್ ಮಾಡೋದು ಬೇಡ, ನಾವು ಇನ್ನೊಂದು ಕಡೆ ಇಟ್ಕೊಳ್ಳೋಣ. ಓಕೆ. ನಾವು ಇದು ವಡಾ ಕರಿ ಅಂತ ಹೇಳಿರೋದಲ್ಲ, ಅದಕ್ಕೆ ಮತ್ತೆ ಶಿಫ್ಟ್ ಮಾಡೋದು. ಬಿಸಿ ಇರಬೇಕು. ಓಕೆ. ಇನ್ನೊಂದು ಬಾಂಡ್ಲಿ.
ಸೊ ಇದರ ಜೊತೆಗೆ ಒಂದು ಟೊಮೆಟೊ ಸಾಸ್ ಇದ್ರೆ ಹಾಂ ಹಾಗೆ ಹಾಗೆ ಡಿಪ್ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಪ್ರೊಸೀಜರ್ ಬೇಡ, ಹಾಗೆ ಹಾಗೆ ತಿಂದು ಮುಗಿಸಿದ್ರೆ ಆಯ್ತು ಅಷ್ಟೇ. ಹಾಂ ಸೊ ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿದೆಯಾ? ಎಣ್ಣೆ ಹಾಕ್ಬೇಕು. ಸೊ ಇದನ್ನೇ ಹಾಕೋಣ ಅದೇ ಅನ್ಸುತ್ತೆ. ಹಾಕು, ಹಾಂ ಅದೇ ಹಾಕಿ ಬೇಗ ಬಿಸಿಯಾಗಿರುತ್ತಲ್ಲ. ಎಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಇದು ಆಲ್ರೆಡಿ ಎಣ್ಣೆ ಬಿಸಿ ಇರೋದ್ರಿಂದ ಓಕೆ. ನಮ್ಗೆ ಇದು ಬಿಸಿ ಆಗಿರುತ್ತೆ. ಹ್ಞೂ ಇದಕ್ಕೆ ಸ್ವಲ್ಪ ಜೀರಿಗೆ, ಓಕೆ. ಒಂದೆರಡು ಹಸಿಮೆಣಸಿನಕಾಯಿ ಓಕೆ. ಮತ್ತು ಈರುಳ್ಳಿ. ಈರುಳ್ಳಿ ಓಕೆ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹ್ಞೂ ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾವುದು? ಶುಂಠಿ ಶುಂಠಿ ಬೆಳ್ಳುಳ್ಳಿ ಓಕೆ. ಹಾಂ ಇದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ತೀವಿ. ತುಪ್ಪ ಓಕೆ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೊಟೊ. ಟೊಮ್ಯಾಟೊ. ಇದು 2 ಟೊಮೊಟೊ ಇದೆ, ಹ್ಞೂ ಚಿಕ್ಕದು. ದೊಡ್ಡದಾದರೆ 1 ಟೊಮೊಟೊ ಸಾಕು. ಓಕೆ. ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕಿ, ಹ್ಞೂ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಓಕೆ. ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸಲ ನಾನು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲೇ. ಸರಿ ಓಕೆ. ಸ್ವಲ್ಪ ಅರಿಶಿನ ಪುಡಿ. ಓಕೆ, ಅರಿಶಿನ ಪುಡಿ. ಇದೊಂದು 2 ನಿಮಿಷ ಲಿಡ್ ಮುಚ್ಚಿಡಿ, ಬೇಗ ಫ್ರೈ ಆಗುತ್ತೆ. ಎಸ್. ಸೊ ಒಂದು 2 ನಿಮಿಷ ಫ್ರೈ ಆದರೆ ಫ್ರೈ ಸಾಕು. ಆಗಿ ಓಕೆ. ಸೊ ಆ್ಯಕ್ಚುಲಿ ನನಗೆ ಮೊದಲು ನಾವು ಫ್ರೈ ಮಾಡಿರೋದನ್ನು ನೋಡಿದರೆ ಇಮ್ಮಿಡಿಯೇಟ್ ಆಗಿ ಸೊ ಗಾದ್ರೆ ಅವರ ಸೀ ಫುಡ್ ರೆಡಿಮೇಡ್ ಬರುವಂಥದ್ದು ಏನಂತ ಹೇಳಿದ್ರೆ ಇದೇ ಥರ ಏನು ಜಸ್ಟ್ ಎಲ್ಲ ರೆಡಿ ಆಗಿರುತ್ತೆ, ಬರೀ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಸೊ ರೆಡಿಮೇಡ್ ಆಗಿರುವಂಥದ್ದು ಸಿಗುತ್ತೆ. ಸೊ ನಾನ್ ವೆಜ್ ಐಟಮ್ ಇವಾಗ ಏಡಿ ಹೇಳ್ತೀವಿ, ಅದರ ಜೊತೆಗೆ ಪ್ರಾನ್ಸ್ ಹೇಳ್ತೀವಿ. ಸೊ ಈ ಥರ ಎಲ್ಲ ರೆಡಿಮೇಡ್ ಸಿಗುತ್ತೆ ಇವಾಗ. ಸೊ ಕಷ್ಟನೇ ಇಲ್ಲ, ಅದನ್ನು ಮಾಡಬೇಕು. ಕೈಗೆ ಇವಾಗ ಏಡಿ ಆದರೆ ಕೈಗೆ ಅದರ ಕಟ್ ಮಾಡೋತ್ತಾಗುತ್ತೆ. ಸೊ ಇವಾಗೆಲ್ಲ ರೆಡಿಮೇಡ್ ಸಿಗುವಂಥದ್ದು ಎಷ್ಟು ಸುಲಭ ಆಯ್ತಲ್ವಾ ಅಂತ ಅನ್ಸೋದು. ಹೌದು, ಮಕ್ಕಳು ಸಹ ಆರಾಮ್ ಅವರೇ ಮಾಡ್ಕೊಂಡು ತಿನ್ಬೋದು ಅಷ್ಟೇ. ಎಣ್ಣೆ ಬಿಸಿ ಮಾಡಿ ಜಸ್ಟ್ ಫ್ರೈ ಮಾಡಿದ್ರೆ ಅಷ್ಟೇ. ಸೊ ಎಲ್ಲ ಸೀ ಫುಡ್ಗಳು ಲಭ್ಯ ಇರುವಂಥದ್ದು. ಈಗ ಇದು ನೋಡೋಣ. ಓಕೆ. ಎಸ್, ರೆಡಿ ಆಗಿದೆಯಾ? ಓಕೆ. ಈಗ ಇದಕ್ಕೆ ನಾವು ಪುಡಿಗಳು ಹಾಕೋಣ. ಹ್ಞೂ ಇದಕ್ಕೆ ಖಾರ ಪುಡಿ. ಖಾರ ಪುಡಿ ಓಕೆ. ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು. ಹ್ಞೂ. ಧನಿಯಾ ಪುಡಿ. ಧನಿಯಾ ಪುಡಿ. ಸ್ವಲ್ಪ ಕೊತ್ತಂಬರಿ. ಕೊತ್ತಂಬರಿ ಸೊಪ್ಪು ಓಕೆ. ಈ ಟೈಮಲ್ಲಿ ನಾವು ಇದಕ್ಕೆ ಮೊಸರು ಹಾಕ್ಬೇಕು. ಮೊಸರು ಓಕೆ. ಇದಕ್ಕೊಂಚೂರು ನೀರು ಹಾಕಿ. ಸಾಕ? ಒಂಚೂರು ಸಾಕು ಸಾಕು. ಸ್ವಲ್ಪ ಗರಂ ಮಸಾಲ ಪುಡಿ ಓಕೆ. 1/4 ಸ್ಪೂನ್ ಅಷ್ಟು. ಇದೊಂದೇ 1 ನಿಮಿಷ ಕುದಿ ಬಂದರೆ ಸಾಕು. ಓಕೆ. ಲಿಡ್ ಇಡೋದಾ? ಲಿಡ್ ಇಡಿ. ಎಸ್. ಅಷ್ಟರಲ್ಲಿ ನಾವು ಇದು ವಡೆನ ನಾವು ಪೀಸ್ ಮಾಡ್ಕೋಬೇಕು. ಓಕೆ. ಸೊ ಇದರ ಬದಲು ಇಲ್ಲಿಗೆ ನಾವು ಕಟ್ಲೆಟ್ ಅನ್ನು ಹಾಕೋ ಬದಲು ಬೇರೆ ಏನು? ಮಶ್ರೂಮ್ ಹಾಕೋಬಹುದು. ಮಶ್ರೂಮ್ ಓಕೆ. ಪನ್ನೀರ್ ಹಾಕೋಬಹುದು. ಓಕೆ. ನಾನ್ ವೆಜ್ ಆದರೆ? ನಾನ್ ವೆಜ್ ಚಿಕನ್ ಹಾಕೋಬಹುದು. ಚಿಕನ್ ಹಾಕೋಬಹುದು ಓಕೆ. ನಿಮಗೆ ಚಿಕನ್ ಯಾವ ಥರ ಹಾಕಿ ಮಾಡಿದ್ರು ಸೂಪರ್ ಆಗಿರುತ್ತೆ. ಚೆನ್ನಾಗಿರುತ್ತಪ್ಪ. ನಮ್ಮ ಫೇವ್ರೆಟ್ ಐಟಮ್. ಅದು ಹೇಗೆ ಮಾಡಿದ್ರು ಕೂಡ ಅದೊಂದು ಟೇಸ್ಟ್ ಅದೇ ಬೇರೆ ಇರುತ್ತೆ. ಈಗ ಇದು ರೆಡಿ ಆಗಿದೆ. ಓಕೆ. ನಾವೀಗ ವಡೆ ಹಾಕೋಣ. ಎಸ್.
ನಿಮಗೆ ತುಂಬ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಪೂರಿ ಚಪಾತಿ ಜೊತೆಗೆಲ್ಲ ತಿನ್ಬೋದು ಇದು. ಹಾಗೆ ಸಹ ತಿನ್ಬೋದು ಸ್ನ್ಯಾಕ್ ಟೈಪಲ್ಲಿ. ಒಂದು ನಿಮಿಷ ಇದೆ. ಆಗಲೇ 2 ನಿಮಿಷ, ಅದಾದ ನಂತರ 1 ನಿಮಿಷ, ಇವಾಗ 1 ನಿಮಿಷ, ಒಟ್ಟು 4 ನಿಮಿಷ ಪ್ಲಸ್ 1 ನಿಮಿಷ ಎಕ್ಸ್ಟ್ರಾ, ಒಟ್ಟು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ರೆಡಿ ಆಗ್ತದೆ. ಓಕೆ, ಈಗ ಇದು ರೆಡಿ ಆಗಿದೆ. ಓಕೆ, ಸರ್ವ್ ಮಾಡ್ಕೊಳ್ಳೋಣ. ಆಫ್ ಮಾಡೋದಾ? ಆಫ್ ಮಾಡ್ತೀವಿ. ಎಸ್, ಸರ್ವಿಂಗ್ ಪ್ಲೇಟ್ ನಿಮ್ಮ ಕಡೆ ಇದೆ. ಬಿಸಿ ಬಿಸಿ ವಡಾ ಕರಿ ಎಸ್, ಮಾಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಸಿ ಇದೆ, ಸೊ ಇಲ್ಲಾಂದರೆ ಟೇಸ್ಟ್ ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆಗಿರುವಂತಹ ವಡಾ ಕರಿ, ವಡಾವನ್ನು ಕಡ್ದು ಅನಂತರ ಗ್ರೇವಿ ಮಾಡಿರುವಂಥದ್ದು. ಸೊ ವಡಾ ಕರಿ ತುಂಬಾ ಚೆನ್ನಾಗಿ ಇರುವಂಥದ್ದು, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಬಟ್ ಅದಕ್ಕೆ ನಾವು ಮುಂಚೆ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬನ್ನಿ. ವಡಾ ಕರಿ ತಯಾರಿಸೋ ವಿಧಾನ. ಮೊದಲು ನೆನೆಸಿಟ್ಟ ಕಡಲೆಬೇಳೆಗೆ ಹಸಿಮೆಣಸನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡ ಹಿಟ್ಟಿಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿ. ನಂತರ ವಡೆ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ, ಹಸಿಮೆಣಸು, ಈರುಳ್ಳಿಯನ್ನು ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಪ್ಪ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ ಹಾಕಿ ಹುರಿಯಿರಿ. ಬಳಿಕ ಮೊಸರು, ಸ್ವಲ್ಪ ನೀರು, ಗರಂ ಮಸಾಲ ಪುಡಿ ಹಾಕಿ ಬೇಯಿಸಿ. ಆ ಬಳಿಕ ವಡೆಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಕುದಿಯುವ ಮಸಾಲೆಗೆ ಹಾಕಿ 1-2 ನಿಮಿಷ ಬೇಯಿಸಿದರೆ ಬಿಸಿ ಬಿಸಿ ವಡಾ ಕರಿ ರೆಡಿ. ಎಸ್ ಮೇಡಮ್, ಸೊ ವಡಾ ಕರಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ತಗೊಳ್ಳಿ, ಟೇಸ್ಟ್ ಮಾಡಿ ತಾವು ಕೂಡ. ಡಿಫ್ರೆಂಟ್ ಟೇಸ್ಟ್ ಸಿಗ್ತದೆ. ಆ್ಯಕ್ಚುಲಿ ಇದು ಫ್ರೈ ಮಾಡಿ ಹಾಕಿರೋದ್ರಿಂದ ಒಂದು ಸೂಪರ್ ಆಗಿರುವಂತಹ ಟೇಸ್ಟ್ ಸಿಗ್ತಾ ಇದೆ. ಆ್ಯಂಡ್ ಇದು ಕೂಡ ಲೈಟಲ್ಲಿ ಖಾರ ಸ್ಪೈಸಿ ಆಗಿಬಿಟ್ಟು ಫಸ್ಟ್ ಕ್ಲಾಸ್ ಆಗಿದೆ. ಚಪಾತಿ ಜೊತೆಗೆ, ಪೂರಿ ಜೊತೆಗೆಲ್ಲ ತಿನ್ಬೋದು, ಬೇಕಾದ್ರೆ ಹಾಗೆ ತಿನ್ಬೋದು. ಬಟ್ ಅದರಲ್ಲಿ ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಸೂಪರ್ ಆಗಿರೋಂತಹ ವಡಾ ಕರಿ ಟೇಸ್ಟ್ ಮಾಡಿದ್ದೀನಿ. ಆಸಮ್ ಆಗಿದೆ, ಸ್ಪೈಸಿ ಇದೆ, ಖಾರ ಇದೆ, ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಸದ್ಯಕ್ಕೆ ಇವಾಗ ನಾನಂತೂ ಚಿಕ್ಕ ಪುಟಾಣಿ ಬ್ರೇಕ್ ತಗೊಳ್ಳುವಂತಹ ಸಮಯ. ವಿಲ್ ಬಿ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸಿಗೆ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಗೆಸ್ಟ್ ಅನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ. ಎಸ್ ಮೇಡಮ್, ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಂಡ್ ಸೊ ಇವಾಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಈಗ ಇದು ಆಲೂ 65 ಅಂತ ಹೇಳಿ. ಆಲೂ 65, ವಾವ್. ಸೊ ಚಿಕನ್ ಬದಲು ಆಲೂ. ಓಕೆ, ಆಲೂ 65 ಹೆಂಗ್ ಮಾಡೋದು? ಶುರು ಮಾಡೋಣ. ಮೊದಲಿಗೆ ನಾವು ಇದನ್ನ ಕಲಿಸ್ಕೊಳ್ಳೋಣ. ಎಸ್, ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಓಕೆ 1 ನಿಮಿಷ ಬಿಸಿನೀರು ಕುದಿಯೋ ನೀರಿಗೆ ಇದನ್ನ ಹಾಕ್ಬಿಟ್ಟು ತೆಕ್ಕೋಬೇಕು. ನಾವು ಕುದಿಯೋ ಬಿಸಿ ನೀರಿಗೆ ಹಾಕ್ಬಿಟ್ಟು 1 ನಿಮಿಷ ಹಾಗೆ ಇಟ್ಟು ತೆಗಿಬೇಕು. ಓಕೆ, ಸೊ ಬಿಸಿ ನೀರಲ್ಲಿ ಬೇಯಿಸ್ಲಿಕ್ಕಿಲ್ಲ ಇದು? ಇಲ್ಲ, ಬೇಯಿಸ್ಲಿಕ್ಕಿಲ್ಲ. ಓಕೆ, ಹಾ, ತೆಗೆದು ಮಾಡಿಟ್ಕೊಂಡಿದ್ದೀನಿ. ಹಾ, ಇದನ್ನ ನಾವೀಗ ಬೌಲ್ಗೆ ಹಾಕೊಳ್ಳೋಣ. ಓಕೆ, ಈಗ ನಾವು ಆಲೂಗಡ್ಡೆ ಹಾಕೊಂಡಿದ್ದೀವಿ. ಓಕೆ, ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಲಿಕ್ಕೆ 1-2 ಸ್ಪೂನ್. ಓಕೆ, ಹಾ,
ಇದಕ್ಕೇನೆ ಉಪ್ಪು. ಉಪ್ಪು. ಓಕೆ. ನಾನು ಬೇಯಿಸೋವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹ್ಞೂ. ಅದು ನೋಡ್ಕೊಂಡು ಹಾಕ್ಕೊಳ್ಬೇಕು. ಎಸ್. ಓಕೆ. ಚಿಲ್ಲಿ ಪೌಡ್ರು. ಚಿಲ್ಲಿ ಪೌಡರ್. ಓಕೆ. ಸ್ವಲ್ಪ ಗರಂ ಮಸಾಲ ಪುಡಿ. ಗರಂ ಮಸಾಲೆ. ಓಕೆ. ಪೆಪ್ಪರ್ ಪುಡಿ ಸ್ವಲ್ಪ. ಪೆಪ್ಪರ್ ಪೌಡರ್. ಓಕೆ. ಸೊ ಇದು ಡೀಪ್ ಫ್ರೈ ಮಾಡಲಿಕ್ಕಿದೆಯಾ? ಡೀಪ್ ಫ್ರೈ ಮಾಡಲಿಕ್ಕೆ. ಸೊ ಆ ಗ್ಯಾಪಲ್ಲಿ ಎಣ್ಣೆ ಎಣ್ಣೆ ಇಟ್ಕೊಳ್ಳಿ. ಇಟ್ಕೊಳ್ಳಿ. ಓಕೆ. ಸೊ ಆಗಲೇ ಯೂಸ್ ಮಾಡಿರುವಂಥ ಎಣ್ಣೆ ಇದೆ. ಹೌದು. ಒಂದು ಸ್ಪೂನಷ್ಟು ನೀರು ಹಾಕಿ. ಎಸ್. ಸಾಕು ಸರ್. ಸ್ಪೂನ್ ಇಲ್ಲದ್ರೆ ನಾವು ಈ ರೀತಿ ಮಾಡಿಕೊಂಡ್ರು ಸಾಕ್ತದೆ. ಓಕೆ. ಮೊದಲಿಗೆ ಹಾಲನ್ನು ಕುದಿಸಿದ ನೀರಿಗೆ 1 ನಿಮಿಷ ಇಟ್ಟಿದ್ದೀರಿ. ಸೊ ಆ ಟೈಮಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀರಾ? ಹೌದೌದು. ಓಕೆ. ಅದು ಹಾಕೋಬೇಕು, ನಿಮ್ಗೆ ಟೇಸ್ಟ್ ಬೇಕಲ್ವಾ. ಸೊ ಅದರ ಬದಲು ನಾವು ಡೈರೆಕ್ಟ್ ಕುದಿಸಿದ್ರೆ ಹೆಂಗಾಗತ್ತೆ? ಎಣ್ಣೆ ಇಲ್ಲ ಅಲ್ಲ, ಬಿಸಿ ನೀರಲ್ಲಿ ಇವಾಗ ಕುದ್ದಿದ್ದ ನಿಮ್ಗೆ ಮತ್ತೆ ಅದು ತುಂಬಾ ಬೆಂದು ಹೋಗ್ಬಿಡುತ್ತೆ, ಸ್ಮೂತ್ ಆಗ್ಬಿಡುತ್ತೆ. ಮತ್ತೆ ನಾವು ಡೀಪ್ ಫ್ರೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಾವು ಪೊಟೇಟೊ ಪಲ್ಯ ಮಾಡ್ದಂಗೆ ಆಗ್ಬಿಡ್ತದೆ. ಹೌದು, ತುಂಬಾ ಸ್ಮೂತ್ ಆಗುತ್ತೆ. ಎಣ್ಣೆ ಬಿಸಿ ಆಗಿದೆ. ಓಕೆ. ಈಗ ಇದು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಸ್. ಇದನ್ನು ಕೂಡ ಹಾಗೆ ಸ್ನ್ಯಾಕ್ಸ್ಗೆ ಇಡ್ಬೋದು ಅನ್ಸುತ್ತೆ. ಇದು ಸ್ನ್ಯಾಕ್ಸ್ ಹೇಗಿದು. ಓಕೆ. ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. Okay. ನಾವು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಎಸ್. ಓಕೆ. ನಾವೀಗ ಇನ್ನೊಂದು ಬಾಣಲೆ ಇಡೋಣ. ಎಸ್. ಇದು ನೀವು ನೋಡ್ತಾ ಇರಿ. ಎಸ್, ಇದು ನನ್ನ ಡ್ಯೂಟಿ. ಸೊ ಅದಕ್ಕೆ ಎಣ್ಣೆ ಬೇಕಾ? 2 ಸ್ಪೂನ್ ಎಣ್ಣೆ ಹಾಕಿ. ಎಸ್. ಈಗ ಇದು ಬಿಸಿ ಎಣ್ಣೆ ಅಲ್ವಾ, ಅದಕ್ಕೆ ಸ್ವಲ್ಪ ಈರುಳ್ಳಿ. ಓಕೆ. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಸೊ ಇದು ಇನ್ನೂ ಫ್ರೈ ಆಗಬೇಕಲ್ಲ? ಆಗಬೇಕಾಗುತ್ತೆ, ಇನ್ನೊಂಚೂರು ಆಗಬೇಕು. ಓಕೆ. ಇವೆಲ್ಲ ಏನು ತುಂಬ ಫ್ರೈ ಆಗೋದೇನು ಬೇಡ. ಓಕೆ. ನಾವು ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀವಿ. ಕ್ಯಾಪ್ಸಿಕಮ್. ಓಕೆ. ಈಗ ಇದು ಫ್ರೈ ಆಗಿದೆ. ಓಕೆ. ಇದು ರೆಡ್ ಚಿಲ್ಲಿ ಸಾಸ್. ಇದು ರೆಡ್ ಚಿಲ್ಲಿ ಸಾಸ್. ಓಕೆ. 1 ಸ್ಪೂನ್ ಅಷ್ಟು. ಇದು ಟೊಮೆಟೊ ಸಾಸ್. ಟೊಮೆಟೊ ಸಾಸ್. ಓಕೆ. ಇದು 1.5 ಸ್ಪೂನ್ ಅಷ್ಟು. ಹುಳಿಗೋಸ್ಕರ ಇದು ವೆನಿಗರು, ಒಂದೇ 1 ಸ್ಪೂನ್ ಸಾಕು. ಓಕೆ. ಈಗ ಅದು ಫ್ರೈ ಆಗಿದೆ, ಒಂದು ಪ್ಲೇಟಿಗೆ ತೆಗಿಬೋದಾ? ಹಾಂ. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು. ರೆಡ್ ಚಿಲ್ಲಿ ಪೌಡರ್. ಓಕೆ. ಸ್ವಲ್ಪ ಗರಂ ಮಸಾಲ, ಒಂದು ಚಿಟಿಕೆ ಅಷ್ಟು. ಓಕೆ. ಗರಂ ಮಸಾಲೆ. ಇದು ಆಫ್ ಮಾಡ್ತೀನಿ. ಓಕೆ. ಸ್ವಲ್ಪ ಪೆಪ್ಪರ್ ಪೌಡ್ರ್. ಪೆಪ್ಪರ್ ಪೌಡರ್. ಇವೆಲ್ಲ ನಮ್ಮ ಇಂಡಿಯನ್ ಟೇಸ್ಟ್ ಸಿಗುತ್ತೆ ಅಂತ ಹಾಕೋದಷ್ಟೇ. ಓಕೆ. ಚೂರು ಉಪ್ಪು. ಎಸ್. ಅದರಲ್ಲಿ ನಾವು ಫ್ರೈ ಮಾಡೋವಾಗಲೂ ಹಾಕಿದ್ದೀವಿ. ಓಕೆ. ಈಗ ಇದು ಸ್ವಲ್ಪ ಡೀಪ್ ಫ್ರೈಗೆ. ಈಗ ನಾವು ಅದ್ರ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದರಲ್ಲಿ ಹಾಕಿ. ಹಾಕೋದಾ? ಹಾಕಿ.
ಸೊ ಇಲ್ಲಿಗೆ ರೆಡಿ ಆಗುತ್ತಾ? ಹಾಂ ರೆಡಿ ಆಗಿದೆ. ಓಕೆ, ಸೊ ನೆಕ್ಸ್ಟ್ ರೆಡಿ ಆಗಿದೆ. ಈಗ ನಾವು ಸರ್ವ್ ಮಾಡ್ಕೋಬೋದು. ಸರ್ವ್ ಮಾಡ್ಕೋಬೋದು. ಓಕೆ, ಎಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಆಫ್ ಮಾಡಲಾ? ಆಫ್ ಮಾಡಿ. ಎಸ್, ಸರ್ವಿಂಗ್ ಪ್ಲೇಟ್ ಕೊಡಲಾ? ಸರ್ವಿಂಗ್ ಪ್ಲೇಟ್ ಕೊಡಿ. ಓಕೆ, ರೆಡಿ ಆಗಿದೆ. ನಾನೀಗ ನಿಮಗೆ ಪ್ಲೇಟಿಗೆ ಹಾಕ್ಕೊಡ್ತೀನಿ. ಓಕೆ. ಬಿಸಿ ಬಿಸಿ ಆಲೂ 65 ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಟೇಸ್ಟ್ ಮಾಡೋಣ? ಮಾಡಿ ತಗೊಳ್ಳಿ, ತಾವು ಕೂಡ ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಸಾಸ್ ಎಲ್ಲ ಆಲ್ರೆಡಿ ಇದರಲ್ಲಿ ಇರೋದ್ರಿಂದ ಆಲ್ರೆಡಿ ಫ್ಲೇವರ್ ಕೊಡ್ತಾ ಇದೆ. ಸೊ ಇದು ಮತ್ತೆ ಇನ್ನೂ ಜಾಸ್ತಿ ಸಾಸ್ ಬೇಕಂತ ಹೇಳಿದವರು ಇದನ್ನು ಮಿಕ್ಸ್ ಮಾಡ್ಕೋಬಹುದು. ಆರೆಲ್ಸ್ ಇದೆ ತುಂಬಾನೇ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಆಲೂ 65 ತುಂಬಾನೇ ಚೆನ್ನಾಗಿದೆ. ಊಟದ ಜೊತೆಗೂ ಕೂಡ ಇದನ್ನು ಹಾಗೆ ಸೈಡ್ ಆಗಿ ತಿನ್ಬೋದು. ಆ್ಯಂಡ್ ಫ್ರೀ ಕೂತಾಗ ಕೂಡ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಕೂಡ ಇದನ್ನು ಈ ಥರ ಮಾಡಿಕೊಂಡು ತಿನ್ಬೋದು. ಸೊ ಇದು ಇವಾಗ ಹೇಗೆ ಮಾಡೋದು ಅಂತ ಒಂದ್ಸರಿ ಫಟಾಫಟಾಗಿ ನೋಡ್ಕೊಂಬನ್ನಿ. ಆಲೂ 65 ತಯಾರಿಸುವ ವಿಧಾನ. ಮೊದಲು ಉದ್ದನೆ ಹೆಚ್ಚಿದ ಆಲೂಗಡ್ಡೆಯನ್ನು ಬಿಸಿ ನೀರಿನಲ್ಲಿ ಅದ್ದಿ ತೆಗೆದು ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಕರಿಮೆಣಸು ಪುಡಿ ಹಾಕಿ ಕಲಸಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆದಿಟ್ಟುಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್ ಹಾಕಿ ಹುರಿದು ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, 1 ಚಮಚ ವೆನಿಗರ್, 1 ಚಮಚ ಮೆಣಸಿನ ಪುಡಿ, ಅರ್ಧ ಚಮಚ ಗರಂ ಮಸಾಲಾ ಪುಡಿ, ಅರ್ಧ ಚಮಚ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿದಿಟ್ಟ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ರುಚಿಕರ ಆಲೂ 65 ರೆಡಿ ಟು ಸರ್ವ್. ಎಸ್ ಮೇಡಮ್, ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಹೇಳ್ಕೊಟ್ಟಿರುವಂತಹ 2 ರೆಸಿಪಿ ಕೂಡ ನನಗೆ ಇಷ್ಟ ಆಯಿತು ಆ್ಯಂಡ್ ತುಂಬಾ ಖುಷಿ ಆಯಿತು, ಟೇಸ್ಟಿ ಆಗಿತ್ತು. ಸೊ ನಿಮ್ಗೆ ಹೇಗೆ ಅನಿಸ್ತು? ನಮಗೂ ಸಹ ಖುಷಿ ಆಯಿತು. ಓಕೆ, ಸೊ ಆ ಖುಷಿನ ಇನ್ನಷ್ಟು ಹೆಚ್ಚಿಸಲಿಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಂತೂ 2 ರೆಸಿಪಿ ಕೂಡ ಮಾಡಿದ್ವಿ. ಆ 2 ರೆಸಿಪಿ ಕೂಡ ತುಂಬಾನೇ ಸ್ವೀಟ್ ಆಗಿತ್ತು, ಸೂಪರ್ ಆಗಿತ್ತು, ಟೇಸ್ಟಿ ಆಗಿತ್ತು, ಸ್ಪೈಸಿ ಆಗಿತ್ತು. ಆ್ಯಂಡ್ ಸದ್ಯಕ್ಕೆ ನಾನಂತೂ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಅತಿಥಿಯೊಂದಿಗೆ, ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಯಾಲ್ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಡೈರಿ ಡೇ ಐಸ್ ಕ್ರೀಮ್ಸ್, ಮೆಕಾಯ್ ಕಿಚನ್ ಅಂಡ್ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.